ಕೋಸ್ಟಲ್ ವುಡ್ನಲ್ಲಿ ಈಗ ತುಳು ಚಿತ್ರ ರಂಗ ಜಿಗಿದುಕೊಂಡಂತೆ ಕೊಂಕಣಿ ಚಿತ್ರ ಕೂಡ ಒಂದೊಂದೇ ಚಿತ್ರಗಳು ಸಿದ್ಧತೆ ನಡೆಸುತ್ತಿದೆ. ಹಿಂದಿ, ಭೋಜ್ಪುರಿ, ಮರಾಠಿ, ಕೊಂಕಣಿ ಚಿತ್ರವನ್ನು ನಿರ್ದೇಶಿಸಿದ ಬಾರಕೂರ್ ಮೂಲದ ಹ್ಯಾರಿ ಫೆರ್ನಾಂಡಿಸ್ ಮತ್ತು ಅವರ ಸ್ನೇಹಿತ ಬಳಗ ಇದೀಗ ಸ್ವತಃ ನಿರ್ಮಾಣದಲ್ಲಿ ಬ್ಯಾಂಡ್ ಕಾರ್ ಎನ್ನುವ ಚಿತ್ರವನ್ನು ಬಾರ್ಕೂರ್ ಚರ್ಚ್ ಬಳಿಯ ಡಾಲ್ಫಿ ಅವರ ಮನೆಯಲ್ಲಿ ರಾತ್ರಿ ಹಗಲು ಎನ್ನದೆ ಚಿತ್ರೀಕರಣ ಮಾಡುತ್ತಿದ್ದಾರೆ. ಕರಾವಳಿ ಭಾಗದಲ್ಲಿ ಕ್ರೈಸ್ತ ಕೊಂಕಣಿ ಸಮುದಾಯದವರ ಮನೋರಂಜನೆ ಮತ್ತು ಮೋಜು ಮತ್ತು ಶೋಕ ಇದೆಲ್ಲದಕ್ಕೂ ಬ್ಯಾಂಡ್ ವಾದನ ಅತಿ ಅಗತ್ಯವಾಗಿದ್ದು, ಇಂದು ಡಿಜೆ ಸೌಂಡ್ ಮುಂದೆ ಅದೆಲ್ಲ ಮಾಯವಾಗಿದೆ. ಆದ್ರ ಕಲಾವಿದರ ಬದುಕಿನ ಸುತ್ತ ಹೆಣಿದ ಕಥೆಯನ್ನು ಹೊಂದಿದೆ ಎನ್ನುತ್ತಾರೆ ಬ್ಯಾಂಡ್ ಕಾರ್ ಚಿತ್ರದ ನಿರ್ದೇಶಕ ಹ್ಯಾರಿ ಫೆರ್ನಾಂಡಿಸ್. ಹಿಂದಿ ಚಿತ್ರರಂಗದ ತಂತ್ರಜ್ಞರು, ನಟರು ಪ್ರಥಮ ಬಾರಿಗೆ ಕೊಂಕಣಿ ಚಿತ್ರದಲ್ಲಿ ಭಾಗವಹಿಸಿದ್ದು, ಕ್ಯಾಮರಾಮ್ಯಾನ್ ಶಫಿ ಶೇಖ್, ಸ್ಟಂಟ್ ಮ್ಯಾನ್ ಸುನಿಲ್ ರಾಡ್ರಿಗಸ್, ಸಂಗೀತ ಸಂಯೋಜನೆಯನ್ನು ಫ್ಯಾಟ್ಸನ್ ಪಿರೇರಾ ನೀಡಿದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ಪ್ರಿನ್ಸ್ ಜೇಕಬ್, ವರ್ಷಾ ಉಸ್ಕಾವರ್ಕರ್, ಕೆವಿನ್ ಡೆಮೊಲೋ, ನೈಸಾ ಲೋಟ್ರಿಕರ್, ಸ್ಟ್ಯಾನಿ ಅಲ್ವಾರಿಸ್, ದೀಪಕ್ ಪಾಲಡ್ಕ, ಕೋಡ್ಲಿ ಡಿಲಿಮಾ, ಆಲ್ವಿನ್ ಅಂದ್ರಾದೆ, ಸುಜಾತಾ ಅಂದ್ರಾದೆ, ಸಲೋನಿ ಅಲ್ವಾರಿಸ್ ತಾರಾಂಗಣದಲ್ಲಿದ್ದಾರೆ. ಉಡುಪಿ ಉದ್ಯಮಿ ಝೇರಿ ವಿನ್ಸೆಂಟ್ ಡಯಾಸ್ ಚಿತ್ರೀಕರಣಕ್ಕೆ ಮುನ್ನ ದೀಪ ಬೆಳಗಿದ್ರು. ಬಾರ್ಕೂರ್ ಚರ್ಚಿನ ಧರ್ಮಗುರು ಫಿಲಿಪ್ ನೇರಿ ಅರ್ಹಣ ಶುಭ ಹಾರೈಸಿದ್ರು. ಬಾರ್ಕೂರ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಶೈಲಾ ಡಿಸೋಜಾ, ವಾಲ್ಫರ್ ನಂದಳಿಕೆ ಇನ್ನಿತರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನಮಸ್ಕಾರ. ಸ್ಪಂದನ ಟಿವಿ ನೋಡುವ ಎಲ್ಲ ಜನತೆಗೆ ನಾನು ಹ್ಯಾರಿ ಫರ್ನಾಂಡಿಸ್, ಕೊಂಕಣಿ ಫಿಲ್ಮ್ ಡೈರೆಕ್ಟರ್. ಈ ಮೊದಲೇ ನಾನು ಒಂದು ಹಿಂದಿ, ಒಂದು ಮರಾಠಿ, 7 ಭೋಜ್ಪುರಿ ಫಿಲ್ಮ್ ಡೈರೆಕ್ಷನ್ ಮಾಡಿದ್ದೆ. ಮತ್ತು ಇದು ನನ್ನ ಕೊಂಕಣಿ 4ನೇ ಫಿಲ್ಮ್. ಫಸ್ಟ್ ಫಿಲ್ಮ್ ನನ್ನ ನಶೀಬಾತ್ ಸಫೆ, ಸೆಕೆಂಡ್ ಫಿಲ್ಮ್ ಸೋಫಿಯಾ ಫಿಲ್ಮ್ಗೆ ಈಗ ಕರ್ನಾಟಕ ಸರ್ಕಾರದ ಬೆಸ್ಟ್ ಫಿಲ್ಮ್, ಬೆಸ್ಟ್ ಡೈರೆಕ್ಟರ್ ಈಗ ಅವಾರ್ಡ್ ಸಿಕ್ಕಿದೆ, ಬೆಸ್ಟ್ ರೀಜನಲ್ ಫಿಲ್ಮ್ ಅವಾರ್ಡ್ ಸಿಕ್ಕಿದೆ. ಆಮೇಲೆ ಜಾವೈ ನಂಬರ್ 1 ಅದು 3 ಫಿಲ್ಮ್ ಆಗದ ಮೇಲೆ ನಾನು ಈ ಫಿಲ್ಮ್ ಸ್ವತಃ ಪ್ರೊಡ್ಯೂಸ್ ಮಾಡ್ತಾರೆ. ಈ ಫಿಲ್ಮ್ದ ಹೆಸರು ಬ್ಯಾಂಡ್ ಕಾರ್ ಅಂದರೆ ಬ್ರಾಸ್ ಬ್ಯಾಂಡ್. ನೀವು ನೋಡಿದೆಲ್ಲ ನಮ್ಮ ಕ್ಯಾಥಲಿಕ್ ಕೊಂಕಣಿಯಲ್ಲಿ ಕ್ಯಾಥಲಿಕ್ ಮನೆಯಲ್ಲಿ ಮದುವೆ ಆಗಿದ್ರೆ ಅಲ್ಲಿ ರೋಸ್ಗೆ ಮತ್ತು ಎಲ್ಲ ಕಾರ್ಯಕ್ರಮಕ್ಕೆ ಬ್ಯಾಂಡ್ ಕಾರ್ ಬರ್ತಾರೆ, ಗ್ರೂಪ್ ಬರ್ತಾರೆ. ಬ್ಯಾಂಡ್ ಕಾರ್ 7-8 ಜನ ಅವರು ಬ್ಯಾಂಡ್ ಪ್ಲೇ ಮಾಡ್ತಾರೆ. ಈಗ ಏನಾಗಿದೆ, ಡಿಜೆ ತುಂಬ ಜನರು ಈಗ ಬರ್ತದೆ. ಡಿಜೆ ಎಲ್ಲ ಪ್ರೋಗ್ರಾಮ್ನಲ್ಲಿ ಡಿಜೆ ಬರ್ತಾರೆ, ಮದುವೆಯಲ್ಲಿ ಡಿಜೆ, ಎಲ್ಲ ಫಂಕ್ಷನಲ್ಲಿ ಡಿಜೆ ಬರ್ತಾರೆ. ಬ್ರಾಸ್ ಬ್ಯಾಂಡ್ ಪ್ಲೇ ಮಾಡುವುದ ಜನರಿಗೆ ಕಡಿಮೆ ಆಗಿದೆ. ನ್ಯೂ ಜನ್ರೇಷನ್ಗೆ ಟ್ರಂಪೆಟ್ ಪ್ಲೇ ಮಾಡೋದಿಲ್ಲ, ಅವರು ಇಂಟ್ರೆಸ್ಟ್ ಇಲ್ಲ. ಅದಕ್ಕೆ ಸ್ವಲ್ಪ ಎಲ್ಲ ಬ್ರಾಸ್ ಬ್ಯಾಂಡ್ ಅಂತ 100 ವರ್ಷದಿಂದ ಫ್ಯಾಮಿಲಿನಿಂದ ಜನ್ರೇಷನ್ನಿಂದ ಮುಂದೆ ಜನ್ರೇಷನ್
ಆಕ್ಸೆಪ್ಟ್ ಮಾಡ್ತಾರೆ. ಮತ್ತು ಈಗ ಯಾರು ಬ್ರಾಸ್ ಬ್ಯಾಂಡ್ಗೆ ಹೋಗೋದಿಲ್ಲ. ಈ ಬ್ರಾಸ್ ಬ್ಯಾಂಡ್ ಜನ್ರೇಷನ್ ಲಾಸ್ಟ್ ಜನ್ರೇಷನ್. ಇದು ನನ್ನ ವಿಚಾರ. ಗೊತ್ತಿಲ್ಲ ಮುಂದೆ ಏನು ಬರ್ತದೆ. ಅವ್ರ ಸಂಗೀತನಲ್ಲಿ ತುಂಬ ಚೇಂಜಸ್ ಆಗ್ತದೆ, ಅದಕ್ಕೆ ಸ್ವಲ್ಪ ಡೌಟ್ ಉಂಟು. ಈ ಫಿಲ್ಮದ ಸ್ಟೋರಿ ಎರಡು ಮತ್ಲಬ್ ಬ್ರಿಗ್ ಬ್ರದರ್ ಆ್ಯಂಡ್ ಸಣ್ಣ ಬ್ರದರ್, ಬ್ರದರ್ ಆ್ಯಂಡ್ ತಮ್ಮ ಸಣ್ಣ, ಅವರ ಲೈಫ್ ಫ್ಯಾಮಿಲಿ ಸ್ಟೋರಿ ಈ ಫಿಲ್ಮ್ನಲ್ಲಿ ನಾವು ಶೂಟ್ ಮಾಡಿದ್ದೆ. ಈಗ ಮೊದಲನೇ ದಿನ ಫಿಲ್ಮ್ದ ಈಗ 20 ದಿನ ಇಲ್ಲಿ ಬಾರ್ಕೂರ್ನಲ್ಲಿ ಶೂಟ್ ನಾನು ಮಾಡ್ತೇನೆ. ಬಾರ್ಕೂರ್ ನನ್ನ ಊರು. ನಾನಿಲ್ಲಿ ಸೆಂಟ್ ಮ್ಯಾರಿನಾಲ್ ಹೈಸ್ಕೂಲ್ನಲ್ಲಿ 3ನೇ ಕ್ಲಾಸಿವರೆಗೆ ಇಲ್ಲಿ ಸ್ಕೂಲ್ಗೆ ಹೋಗಿದ್ದೆ ನಾನು. ಆಮೇಲೆ ಬಾಂಬೆ ಹೋಗಿ ಅಲ್ಲಿ ನಾನು ಮರಾಠಿ ಮೀಡಿಯಮ್ನಲ್ಲಿ ಎಲ್ಲ ನನ್ನ ಶಿಕ್ಷಣ ಆಗಿದ್ದೆ. ತರ ನಶೀಬಾಜಗಳು ನಾನು ಬಾರ್ಕೂರ್ನಲ್ಲಿ ಶೂಟ್ ಮಾಡಿದ್ದರು. ಅದು ತುಂಬ ದೊಡ್ಡ ಹಿಟ್ ಆಗಿದೆ ಫಿಲ್ಮ್. ನೋಡುವ ಈ ಬ್ಯಾಂಡ್ಕಾರ್ ಫಿಲ್ಮ್. ಈಗ ಅಗೇನ್ ನಾನು ಇಲ್ಲಿ ಬನ್ನಿ ಬಾರ್ಕೂರ್ನಲ್ಲಿ ಶೂಟ್ ಮಾಡ್ತೇನೆ. ನಿಮ್ಮ ಎಲ್ಲ ಜನರು ನನಗೆ ನಮ್ಮ ವಿನಂತಿ, ಈಗ ಏನಾಗಿದೆ ಮ್ಯಾಂಗ್ಳೂರ್ನಲ್ಲಿ ನಾನು ನೋಡಿದೆ, ಕೊಂಕಣಿ ಫಿಲ್ಮ್ ನೋಡಲಿಕ್ಕೆ ಜನರು ಬರುವುದಿಲ್ಲ. ಅವರಿಗೆ ಹೇಳಬೇಕು, ಅವ್ರಿಗೆ ರಿಕ್ವೆಸ್ಟ್ ಮಾಡಬೇಕು, ಬನ್ನಿ ನಮ್ಮ ಫಿಲ್ಮ್ ನೋಡಿ. ನಾನು ಜನರಿಗೆ, ಕೊಂಕಣಿ ಜನರಿಗೆ ವಿನಂತಿ ಮಾಡ್ತದೆ, ಯಾವುದೇ ಫಿಲ್ಮ್ ಬಂದರೆ ನನ್ನ ಅಲ್ಲ, ಯಾರಿ ಅದರ್ ಡೈರೆಕ್ಟರ್ಸ್ ಫಿಲ್ಮ್ ಬಂದಿದ್ರೆ ನೀವು ಹೋಗಿ ಫಿಲ್ಮ್ಗೆ ಹೋಗಿ ನೋಡಬೇಕು. ನೀವು ನೋಡಬೇಕಾಗಿದ್ದರೆ ಚೆನ್ನಾಗಿ ನೆಕ್ಸ್ಟ್ ಫಿಲ್ಮ್ ಬರ್ತದೆ. ಕೊಂಕಣಿ ಫಿಲ್ಮ್ ಇಂಡಸ್ಟ್ರಿ ಡೆವಲಪ್ ಆಗ್ತದೆ, ತುಂಬ ಜನರಿಗೆ ಕೆಲಸ ಸಿಗ್ತದೆ. ಕತೆ ಅಂದರೆ ಈ ಫಿಲ್ಮ್ನಲ್ಲಿ ಕತೆ ಬ್ಯಾಂಡ್ಕಾರ್ ಅವರು ಸ್ಟ್ರಗಲ್ ಮಾಡ್ತದೆ. ಯಾವಾಗ ಸ್ಟ್ರಗಲ್ ಮಾಡ್ತದೆ ನಮ್ಮ ಕಲೆಗೆ ಮತ್ಲಬ್ ಅವರ ಕಲೆ ಎಂಡ್ ಆಗ್ತದೆ, ಅದು ಎಂಡ್ ಆಗದೆ ಬೇಡ, ಅದಕ್ಕೆ ಅವರು ಏನು ಮಾಡ್ತದೆ ಫ್ಯಾಮಿಲಿ ಬ್ಯಾಂಡ್ಕಾರ್ ಹೇಗೆ. ಆ ಕಥೆನಲ್ಲಿ ಒಂದು ರೊಮ್ಯಾಂಟಿಕ್ ಸ್ಟೋರಿ ಉಂಟು. ರೊಮ್ಯಾಂಟಿಕ್ ಸ್ಟೋರಿ ಜೊತೆ ನಾನು ಎಲ್ಲ ಡೆವಲಪ್ ಮಾಡಿದೆ. ಇದು ಮ್ಯೂಸಿಕಲ್ ಫಿಲ್ಮ್ ಉಂಟು. ಈ ಫಿಲ್ಮ್ನಲ್ಲಿ ಪ್ರಿನ್ಸ್ ಜಾಕೋಬ್, ಹಿಂದಿ ಆರ್ಟಿಸ್ಟ್ ವರ್ಷಾ ಉಸ್ಗಾವ್ಕರ್ ಮತ್ತು ಕೆವಿನ್ ಮಿಸ್ಕಿತ್, ಒಂದು ನೈ ಲಡ್ಕಿ ನ್ಯೂ ಗರ್ಲ್ ನೈಸಾ ಲೊಟ್ಲಿಕರ್ ಅವರು ಕೆಲಸ ಮಾಡ್ತಾರೆ. ಪ್ರಿನ್ಸ್ ಜಾಕೋಬ್, ಗೋವಾ ಸ್ಟಾರ್ ಅಲ್ಲಿ ಮತ್ತು ಜಾನ್ ಡಿಸಿಲ್ವಾ, ಮತ್ತು ದುಬೈನಿಂದ ದೀಪಕ್ ಪಲಾಡ್ಕ, ಜೋಸೆಫ್ ಮತಾಯ್, ಸುನೀತಾ ಮಿನೇಜ್, ಕ್ಲಾಡ್ ಡಿಲಿಮಾ ಎಲ್ಲ ತುಂಬ ಆರ್ಟಿಸ್ಟ್ ದೂರ ದುಬೈನಿಂದ, ಮ್ಯಾಂಗ್ಳೂರಿನಿಂದ, ಬಾಂಬೆನಿಂದ, ಗೋವಾನಿಂದ ಈ ಫಿಲ್ಮ್ನಲ್ಲಿ ಕೆಲಸ ಮಾಡ್ತಾರೆ. हांगासर एक आराम जावचें, एक फिल्माचें काम ते देवाच्या आशिर्वादाने भरलें जावं दी म्हणून आमची सर्वांची आशा आनी मागणें. त्या खातीर आमी आतां देवाची आशिर्वादा ह्या सर्व कामाचेर वावराड्यांचेर आमी मागया. देवाक गोडसून देवान केल्या बऱ्या परस उदास कारण आमी संगता गावया. ये देवा मोगला आयोगा सृष्टी आणि वंशार असणारा तुझे सृष्टीये काशेता संसार तो बेरसलो सुंदर तो केलो